ಶಿವಮೊಗ್ಗದಲ್ಲಿ ನಡೆದ ಹಿಂದೂ ಕಾರ್ಯಕರ್ತನ ಕೊಲೆಯನ್ನ ಪುತ್ತೂರಿನ ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿಯವರು ಖಂಡಿಸಿದ್ದಾರೆ. ಹತ್ಯೆಗೈದ ಆರೋಪಿಗಳನ್ನ ಶೀಘ್ರವೇ ಪೊಲೀಸರು ಬಂಧಿಸಬೇಕು. ರಾಜ್ಯದಲ್ಲಿ ಕೊಲೆ, ಅತ್ಯಾಚಾರ ಪ್ರಕರಣಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ. ಇದು ರಾಜ್ಯಕ್ಕೆ ಒಳ್ಳೆಯದಲ್ಲ. ಅಲ್ಲದೆ ರಾಜ್ಯದ ಗೃಹ ಸಚಿವರ ಜಿಲ್ಲೆಯಲ್ಲಿ ಇಂತಹ ಘಟನೆ ನಡೆಯಬಾರದಿತ್ತು ಎಂದು ಅವರು ಹೇಳಿದರು. ಶಿವಮೊಗ್ಗದಲ್ಲಿ ಆದಂತಹ ಕೊಲೆಯನ್ನು ನಾವು ಖಂಡಿಸ್ತೇವೆ. ರಾಜ್ಯದಲ್ಲಿ ಕೊಲೆಗಳು, ಅತ್ಯಾಚಾರಗಳು, ಬೇರೆ ಬೇರೆ ವಿಚಾರಗಳು ದಿನಾಲೂ ಬರುವಂಥದ್ದು ಒಳ್ಳೆಯ ಲಕ್ಷಣ ಅಲ್ಲ. ಅದು ಕೂಡ ಹೆತ್ತ ತಾಯಿಗೆ ಒಬ್ಬನೇ ಇರುವಂಥ ಮಗನನ್ನು ಕಳ್ಕೊಂಡ ಆ ತಂದೆ ತಾಯಿಗೆ ಸಾಂತ್ವನ ಹೇಳುವಂಥ ಸ್ಥಿತಿಯಲ್ಲಿ ನಾವಿಲ್ಲ. ನಮ್ಮದು ಒಂದೇ ಒತ್ತಾಯ, ಕೊಲೆಗಾರ ಯಾರು ಅಂತ ತಕ್ಷಣ ಸರಕಾರ ಅವನನ್ನು ಬಂಧಿಸುವ ಕೆಲಸ ಆಗಬೇಕು. ಇನ್ನು ರಾಜ್ಯದಲ್ಲಿ ಇಂತಹ ಕೊಲೆಗಳಿಗೆ ಅವಕಾಶ ಆಗದ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ಸರಕಾರಕ್ಕಿದೆ. ಅದು ಕೂಡ ಒಂದು ಬೇಸರದ ಸಂಗತಿ ಏನಂದರೆ ಗೃಹ ಸಚಿವರ ಜಿಲ್ಲೆಯಲ್ಲೇ ಆಗಿದೆ. ಆದ ಕಾರಣ ಸರಕಾರ ಅದರಲ್ಲಿ ಬೇಗ ಎಚ್ಚೆತ್ತುಕೊಂಡು ಕೊಲೆಗಾರನನ್ನು ಬಂಧಿಸುವಂತಹ ಕೆಲಸ ಮಾಡಬೇಕು ಅಂತ